ವಾರ್ತೆದ ವಿವರ ಕೇಂದ್ರ ಬೊಕ್ಕ ರಾಜ್ಯ ಸರ್ಕಾರದ ಕಾರ್ಯಕ್ರಮಲಿನ ಪ್ರಯೋಜನ ಸರಿಯಾಯಿನ ಪೊರ್ತುಗು ಜನಕ್ಲಿಗೆ ಮುಟ್ಟೋಡು ಅಧಿಕಾರುಲು ಏರು ಎಡ್ಡ ರೀತಿಯ ಕೆಲಸ ಮಲ್ಪೆರಾಕ್ಲಿಗೆ ಸರ್ಕಾರ ಪೂರಾ ಬಿರುಸಾಯ ಕೂರ್ಕೊಂಡು ಜನಕ್ಲಿಗೆ ಅನ್ಯಾಯ ಆಪುನಂಚಾಂಡ ಅಂಚಿನಕ್ಲ ಮಿತ್ತು ಕಠಿಣ ಕ್ರಮ ತನುವಾಂದ್ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕದ ಮಂತ್ರಿ ಯುಟಿ ಖಾದರ್ ಪಂತಿರು ಜಿಲ್ಲಾ ಪಂಚಾಯತದ ಮೂಜಿ ತಿಂಗೊಲ್ದ ಸಬಿಟ್ಟು ಆರು ಪಾತಿರಿಯರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತದ ಮೂಜಿ ತಿಂಗೊಲ್ದ ಬೊಲಿಚಲ್ ಪಿಂದೊನ್ನ ಕೆಡಿಪಿ ಸಭೆ ಬುಧವಾರ ನಡೆತಂಡು ನಗರಾಭಿವೃದ್ಧಿ ವಸತಿ ಖಾತೆ ಮಂತ್ರಿ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕದ ಮಂತ್ರಿ ಲಾದುಪ್ಪುನ ಯುಟಿ ಖಾದರ್ ಗುರ್ಕಾರ್ಮೆ ವಹಿಸದ ಪಾತಿರ್ದು ಕೇಂದ್ರ ಬೊಕ್ಕ ರಾಜ್ಯ ಸರ್ಕಾರದ ಕಾರ್ಯಕ್ರಮಲಿನ ಸರಿಯಾಯಿನ ಪುರ್ತಡು ಜನಕ್ಲಿಗೆ ಮುಟ್ಟಾವುನವು ಪ್ರತಿಯೊರಿ ಅಧಿಕಾರ್ಲಿನ ಜವಾಬ್ದಾರಿ ಏರು ಎಡ್ಡೆ ಕೆಲಸ ಮಲ್ಪೆರ ಅಕ್ಲಿಗೆ ಸರ್ಕಾರ ಪೂರಾ ಬಿರಿಸಾಯ ಕೂರ್ಕೊಂಡು ಜನಕ್ಲಿಗೆ ಪ್ರಯೋಜನ ಆವಂದಿನಂಚ ಕೆಲಸ ಮಲ್ಪನಕ್ಲ ಎದುರು ಕಠಿಣ ಕ್ರಮದ ತನುವ ಸಮಸ್ಯೆ ಇತ್ತನ ಪನ್ಲೆ ಎಂದು ಕೇಳೊಂಡಿರು ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ಪಾತಿರ್ದು ಪ್ರತಿಯೊಂಜಿ ತಾಲೂಕುಡು ಅವಲಿಯ ಸಮಸ್ಯೆ ಇತ್ಯರ್ಥಗೂ ಪ್ರಯತ್ನ ಮಲ್ಪಾನ್ ಪಂಡಿರು ರಾಜ್ಯ ಮಾರ್ಗ ಬುಲಿಚಿಲ್ ಮೇಲ್ ಸಂಕಲನ ಕಾರ್ಯ ಏಪ ಮುಗಿಪೋರಂದು ಮಂತ್ರಿಯರ್ ಕೇರ್ನ ಪ್ರಶ್ನೆಲೆಗೆ ಜವಾಬ್ ಕೊರ್ನ ರಾಜಮಾರ್ಗ ಪ್ರಾಧಿಕಾರದ ಅಧಿಕಾರುಲು ಬರ್ಪುನ ಮಾರ್ಚದ ಉಲೈ ಮುಗಿಪೋನ್ ಪಂಡಿರು ಜಿಲ್ಲಾ ಪಂಚಾಯತ್ ಗುರ್ಕಾರ್ದಿ ಮೀನಾಕ್ಷಿ ಶಾಂತಿಗೂಡು ಒತ್ತು ಗುರ್ಕಾರ್ದಿ ಕಸ್ತೂರಿ ಪಂಜ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಸಿಲ್ವಮಣಿ ಕುಡ್ಲಾ ಪೊಲೀಸ್ ಕಮಿಷನರ್ ಟಿ.ಆರ್. ಸುರೇಶ್ ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಗುರ್ಕಾರ್ಲು ಸಭೆಟ್ಟು ಪಾಲ್ಗೊಂಡಿರು ಯಾರೆಲ್ಲ ಉತ್ತಮವಾದ ಕೆಲಸ ಮಾಡ್ತೀರಾ ನಮ್ಮ ಸಂಪೂರ್ಣವಾದ ಬೆಂಬಲ ನಿಮಗೆ ನಾವು ಕೊಡ್ತೇವೆ. ನಮಗೆ ಎಲ್ಲಿ ಆದರೂ ಸಮರ್ಪಕವಾಗಿ ಅಥವಾ ಒಂದು ಜನರಿಗೆ ಒಂದು ಖುಷಿ ಮತ್ತು ನೆಮ್ಮದಿಯಿಂದ ನಿಮ್ಮ ಸೇವೆ ಸಿಕ್ಕುದಿಲ್ಲ ಅಂತ ಹೇಳಿದಾಗ ಆವಾಗ ಮಾತ್ರ ಕಠಿಣವಾದ ಕ್ರಮ ನಾವು ಇವತ್ತು ತಗೊಳ್ಬೇಕಾಗ್ತದೆ. ಸೊ ಈ ಒಂದು ಸಭೆಯಲ್ಲಿ ನನ್ನ ಮೊದಲ ಒಂದು ಕೊಡುಗೆ ನಿಮಗೆ ಅಧಿಕಾರಿ ವರ್ಗದ ನಿಮಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಈ ವಿಚಾರವನ್ನು ನಮ್ಮ ಗಮನಕ್ಕೆ ತಗೊಂಡು ವಿಚಾರ ಮಾಡಿ. ನಿಮ್ಗೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಏನೋ ಸಮಸ್ಯೆ ಇದ್ದರೆ ನಮ್ಮ ಗಮನಕ್ಕೆ ತನ್ನಿ, ಅದನ್ನು ನಾವು ಬಗೆಹರಿಸುವಂಥ ಕೆಲಸ ನಾವು ಮಾಡ್ತೀವಿ. ನಿಮ್ಮ ಸಮಸ್ಯೆಗಳನ್ನು ನೀವು ಇಲ್ಲಿ ಹೇಳದೆ ಅಲ್ಲಿ ಹೊರಗೆ ಕೆಲಸ ಮಾಡುತ್ತೆ, ಪಬ್ಲಿಕಲ್ಲಿ ಹೇಳಿದ್ರೆ ಇನ್ನೊಬ್ಬರು ನಮ್ಗೆ ಹೇಳಿದ್ರೆ ಅದು ನಿಮ್ಮ ಸಮಸ್ಯೆ ನಿಮ್ಮದು ಕೂಡ ಪರಿಹಾರ ಆಗಲಿಕ್ಕೆ ಹೋಗುವುದಿಲ್ಲ, ಜನರಿಗೆ ಕೂಡ ಅದು ಪ್ರಯೋಜನ ಇವತ್ತು ಆಗುತ್ತದೆ. ಎಲ್ಲ ಇದಕ್ಕೆ ನಮ್ಮ ಈ ದಸರಾ ಸ್ಟಾರ್ಟ್ ಆಗುವ ಮುಂಚೆ ಮಂಗಳೂರು ದಸರಾ ಎಲ್ಲ ಕೂಡ ಪ್ಯಾಚಪ್ ಮಾಡಬೇಕು. ಸಿಟಿ ಕಾರ್ಪೊರೇಷನ್ ಕಮಿಷನರ್ ಮೊನ್ನೆ ಕಾರ್ಪೊರೇಷನ್ ವ್ಯಾಪ್ತಿಯ ನಿಮ್ಮ ಒಂದು ರಸ್ತೆ, ಸೆಕೆಂಡ್ ನಿಮ್ಮ ಬೀದಿ ದೀಪ ಮತ್ತು ನಿಮ್ಮ ನಮ್ಮ ಫುಟ್ಪಾತ್ ಪೇಂಟಿಂಗ್ ಹೋಗುವ ಟ್ರ್ಯಾಕ್ನಲ್ಲಿ ಇವಾಗ ಯಾಕಂತ ಹೇಳಿದ್ರೆ ಬೇರೆ ಬೇರೆ ಬರುವಾಗ ಮಂಗಳೂರು ಒನ್ ಆಫ್ ದ ಬೆಸ್ಟ್ ಸಿಟಿ ಆ್ಯಂಡ್ ನ್ಯಾಷನಲ್ ಹೈವೇ NHI